ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಮೂರನೇ ಅಧ್ಯಾಯ ಶ್ಲೋಕ 6. ಸ ಏವ ಪ್ರಥಮಂ ದೇವ ಕೌಮಾರಂ ಸರ್ಗಂ ಆಶ್ರಿತ ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯಂ ಅಖಂಡಿತಂ. ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನಿಗೆ 4 ಜನ ಅವಿವಾಹಿತ ಕುಮಾರರು ಇದ್ದರು. ಅವರು ಬ್ರಹ್ಮಚರ್ಯ ವೃತಸ್ಥರಾಗಿದ್ದು ಪರಮ ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ಕಠೋರ ತಪಸ್ಸನ್ನು ಆಚರಿಸಿದರು. ನೋಡಿ, ಭಾವಾರ್ಥ ಬೈಸಿದ್ರೆ ಸಿ ಭಕ್ತಿ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಈ ಕುಮಾರರಂತೆ ನಮಗೆ ತಪಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಪ್ರಭುಪಾದ ಸುಲಭವಾದ ತಪಸ್ಸು ಕೊಟ್ಟಿದ್ದಾರೆ. ಈ ಜಪ 2 ಗಂಟೆ ಜಪ ಮಾಡುವಂಥದ್ದು. ಹಾಗಾಗಿ ಈ ಕಲಿಯುಗಕ್ಕೆ ಎಷ್ಟು ಬೇಕು ಅಷ್ಟು ಪ್ರಭುಪಾದ ಕೊಟ್ಟಿದ್ದಾರೆ, ಅದನ್ನ ಮಾಡಬೇಕು. ಈಗ ಈ 4 ಕುಮಾರರು ಸನಕ, ಸನಾತನ, ಸನಂದ, ಸನತ್ ಕುಮಾರ. ಈ 4 ಸಂಪ್ರದಾಯದಲ್ಲಿ ಒಂದು ಈ ಕುಮಾರ ಸಂಪ್ರದಾಯ ಕೂಡ ಉಂಟು. ಅದರ ಆಚಾರ್ಯರು ನಿಂಬಾರ್ಕ ಆಚಾರ್ಯರು. ಹಾಗಾಗಿ ಅದು ಅಥರೈಸ್ಡ್. ಆಕ್ಚುಲಿ ಈ ಕುಮಾರರು ಫಸ್ಟಿಗೆ ಈ ಬ್ರಹ್ಮೈತ್ ಸಾಕ್ಷಾತ್ಕಾರದಲ್ಲಿ ಇದ್ರು. ಬ್ರಹ್ಮನ್ ಸಾಕ್ಷಾತ್ಕಾರ. ಮತ್ತೆ ಎಂತಾಗ್ತದೆ, ಇವರು ಆಕ್ಚುಲಿ ಸಣ್ಣ ಬಾಲಕನಾಗಿ ಅವರು ಇರುವಂಥದ್ದು. ಅಂದ್ರೆ ಅವರಿಗೆ ಜಾಸ್ತಿ ಬೆಳವಣಿಗೆ ಆಗುದಿಲ್ಲ. ಯಾಕಂದ್ರೆ ಅದು ಅವರಿಗೊಂದು ಎಂತ ಹೇಳುದು, ಅಷ್ಟು ಅವರು ಪವರ್ಫುಲ್, ಶಕ್ತಾವೇಶಾವತಾರ. ಅವರು ಮಾಮೂಲಿ ಅಲ್ಲ. ನೋಡ್ಲಿಕ್ಕೆ ಅಬೋಧ ಬಾಲಕರ ತರ ಇರ್ತದೆ, ಆದ್ರೆ ಅವರು ಅಬೋಧ ಅಲ್ಲ. 4 ಕೂಡ ಸಣ್ಣ ಬಾಲಕರ ಈ 4 ಕುಮಾರರು. ಆಗ ಈ ಕುಮಾರರು ವೈಕುಂಠಕ್ಕೆ ಹೋಗ್ತಾರೆ. ಆ ವೈಕುಂಠ ಹೋಗುವ ಮುಂಚೆ ಅವರು ಈ ಬ್ರಹ್ಮೈತಿ ಸಾಕ್ಷಾತ್ಕಾರ ಅಂದ್ರೆ ಬ್ರಹ್ಮನ್ ಅದರಲ್ಲಿ ಇರ್ತಾರೆ. ಈ ಕೃಷ್ಣನ ಭಗವಾನ್ ಸಾಕ್ಷಾತ್ಕಾರ ಅವರಿಗೆ ಇರುವುದಿಲ್ಲ. ಮತ್ತೆ ಅಲ್ಲಿ ಹೋಗ್ತಾರೆ. ಹೋಗುವಾಗ ಅಲ್ಲಿ ಜಯ ವಿಜಯ ದ್ವಾರಪಾಲಕರು ಅವರನ್ನು ಬಿಡುವುದಿಲ್ಲ. ಆಗ ಅವರು ಶಾಪ ಕೊಡ್ತಾರೆ. ನೋಡಿ, ಒಬ್ಬ ಶಾಪ ಕೊಡ್ಬೇಕಿದ್ರೆ ಪ್ರಭುಪಾದಲ್ಲಿ ಹೇಳ್ತಾರೆ, ಫಸ್ಟ್ ಆಫ್ ಆಲ್ ವೈಕುಂಠಕ್ಕೆ ಆ ರೀತಿ ಎಂಟ್ರಿ ಇಲ್ಲ. ನಮಗೀಗ ಮನಸ್ಸು ಬಂದಾಗ ನಮಗೆ ಹೋಗ್ಲಿಕ್ಕೆ ಆಗ್ತದ. ನಾವೀಗ ಮನಸ್ಸು ಬಂದಾಗ ಬ್ಯಾಂಗ್ಳೂರಿಗೆ ಹೋಗ್ತೇವೆ, ಡೆಲ್ಲಿಗೆ ಹೋಗ್ತೇವೆ ಅಲ್ಲೇ ಜಾಸ್ತಿ ಹಣ ಇದ್ರೆ ಬೇರೆ ಪಾಶ್ಚಾತ್ಯ ದೇಶಕ್ಕೆ ಹೋಗ್ಬೋದು. ಅದು ಕೂಡ ಅಲ್ಲಿ ವೀಸಾ ಎಲ್ಲ ಬೇಕು, ಹಾಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ವೈಕುಂಠಕ್ಕೆ ಹಾಗೆ ಮನಸ್ಸು ಬಂದಾಗ ಹೋಗ್ಲಿಕ್ಕೆ ಆಗುದಿಲ್ಲ ಅಂತೆ. ಅದಕ್ಕೆ ನಾವು ಕ್ವಾಲಿಫೈಡ್ ಆಗ್ಬೇಕು. ಹಾಗೆ ನೀವು ಎಣಿಸಿ ಅವರು ಎಷ್ಟು ಕ್ವಾಲಿಫೈಡ್ ಅಂತ. ಅವರು ಸೀದಾ ವೈಕುಂಠಕ್ಕೆ ಹೋದ್ರು. ಅಲ್ಲಿ ಜಯ ವಿಜಯರು ದ್ವಾರಪಾಲಕರಾಗಿ ಇರ್ತಾರೆ. ಮತ್ತೆ ಈ ಜಯ ವಿಜಯರು ಅವರು ನಿಲ್ಲಿಸ್ತಾರೆ, ನಿಮ್ಗೆ ಹಾಗೆ ಹೋಗ್ಲಿಕ್ಕಿಲ್ಲ ಅಂತ. ಅಲ್ಲಿ 4 ಕುಮಾರರು ಹೇಳುದು, ನೀವು ಇಲ್ಲಿ ಯಾಕೆ ಇದ್ದೀರಿ? ನಿಮ್ಗೆ ಅಸೂಯೆ ಉಂಟು, ನೀವು ನಮ್ಮನ್ನು ಬಿಡುವುದಿಲ್ಲ. ನಿಮಗೆ ಅಸೂಯೆ ಇದ್ದವರಿಗೆ ವೈಕುಂಠದಲ್ಲಿ ಎಂಟ್ರಿ ಇಲ್ಲ ಅಂತೆ. ವೈಕುಂಠದಲ್ಲಿ ಇದ್ದ ಮೇಲೆ ಅಸೂಯೆ ಇಲ್ಲ. ಆದ್ರೆ ಅಲ್ಲಿ ಪ್ರಭುಪಾದ ಹೇಳ್ತಾರೆ, ಆ ನಾರಾಯಣನಿಗೆ ಕೆಲವೊಮ್ಮೆ ಅಲ್ಲಿ ಇದ್ದಿದ್ದು ಬೋರ್ ಆಗ್ತದೆ. ಹಾಗಾಗಿ ಇದು ಅವನ ಲೀಲೆ. ಅಲ್ಲಿ ಜಯ ವಿಜಯರನ್ನು ನಿಲ್ಲಿಸಿದ ದ್ವಾರಪಾಲಕರಾಗಿ, ಅದು ಕೂಡ ಅವನ ಲೀಲೆ. ಮತ್ತೆ ಎಂತ ಮಾಡಿದ ಅಂದ್ರೆ, ಅವರನ್ನು ಕೆಳಗೆ ಕಲಿಸ್ಬೇಕಿತ್ತು. ಆ ಶಾಪ ಕೊಡುವ ಎಲ್ಲ ಅವನ ಪ್ಲಾನ್. ಇವರು ಬರ್ತಾರೆ, ಬಂದು ಶಾಪ ಕೊಡೋದು, ಇದೆಲ್ಲ ಕೃಷ್ಣನ ಪ್ಲಾನ್. ಮತ್ತೆ ಅವರನ್ನು ಈ ಹಿರಣ್ಯಕಶಿಪು ಆಗ್ಲಿ, ಹಿರಣಾಕ್ಷ ಆಗ್ಲಿ, ರಾವಣ ಆಗ್ಲಿ, ಈ ಕುಂಭಕರ್ಣ ಆಗ್ಲಿ, ಶಿಶುಪಾಲ ಆಗ್ಲಿ, ದಂತವಕ್ರ ಆಗ್ಲಿ, ಈ ರೀತಿ ಅವರಿಗೆ 6 ಬೇರೆ ಬೇರೆ ಜನ್ಮ ಕೊಡ್ತಾನೆ. ಹಾಗಾಗಿ ಆಗ ಜನ್ಮ ಕೊಡುವಾಗ ಅವರಿಗೆ ವಿಪರೀತ ಶಕ್ತಿ ಕೊಡುವಂಥದ್ದು ಕೃಷ್ಣ. ಮತ್ತೆ ಅದಕ್ಕೆ ಬೇರೆ ಯಾರು ದೇವತೆಗಳಿಗೆ ಅವನನ್ನು ಯಾರು ರಾಕ್ಷಸನ ಸಂಹಾರ ಮಾಡ್ಲಿಕ್ಕೆ ಆಗುದಿಲ್ಲ. ಆಗ ವಾಪಸ್ ಕೃಷ್ಣನೇ ಬರುವಂತದ್ದು. ಇದೆಲ್ಲ ಕೃಷ್ಣನ ಪ್ಲಾನ್, ಲೀಲೆ. ಕೃಷ್ಣಗೆ ಅಂತಂದ್ರೆ ಕೆಲವೊಮ್ಮೆ ಅಲ್ಲಿ ಇದ್ದಿದ್ದು ಬೋರ್ ಆಗ್ತದೆ. ಈ ರೀತಿ ಅವನಿಗೆ ಬೇರೆ ಬೇರೆ ಲೀಲೆ ಮಾಡ್ಲಿಕ್ಕೆ ಅವನಿಗೆ ಇಚ್ಛೆ. ಆದ ಕಾರಣ ಆಯ್ತ ಹೊರತು ಇದು ಅಲ್ಲ. ಅದೇ ರೀತಿ ಅವ್ರು ಬರ್ತಾರೆ, ಬಂದು ಶಾಪ ಕೊಡ್ತಾರೆ. ಶಾಪ ಕೊಟ್ಟು ಇಮಿಡಿಯೇಟ್ ಆಗ ನಾರಾಯಣ ಕೊಟ್ಟ ಕೂಡಲೇ ಬರ್ತಾನೆ. ಮತ್ತೆ ನಾರಾಯಣ ಖಾಲಿ ಒಬ್ಬನೇ ಬರುವುದಲ್ಲ, ಅವನೊಟ್ಟಿಗೆ ಲಕ್ಷ್ಮಿಯನ್ನು ಕೂಡ ತರ್ತಾನೆ. ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಲಕ್ಷ್ಮಣನ್ ಯಾಕೆ ತಂದದಂದ್ರೆ ಈ 4 ಕುಮಾರರ ಆ ಸಿಟ್ಟನ್ನು ಕೂಲ್ ಮಾಡ್ಲಿಕ್ಕೆ ತಂದದಂತೆ. ಮತ್ತೆ ಇಮಿಡಿಯೇಟ್ ಕುಮಾರರು ನಾರಾಯಣನ ನೋಡಿ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಅವರಿಗೆ ಅಂದ್ರೆ ಅದಕ್ಕಿಂತ ಮುಂಚೆ ಅವರಿಗೆ ಬ್ರಹ್ಮೈತಿ ಸಾಕ್ಷಾತ್ಕಾರ, ಬ್ರಹ್ಮನ್ ಈ ಬ್ರಹ್ಮಜ್ಯೋತಿ ಸಾಕ್ಷಾತ್ಕಾರ, ಮತ್ತೆ ಅವರಿಗೆ ಈ ನಿಜವಾದ ಭಗವಾನ್ ಸಾಕ್ಷಾತ್ಕಾರ ಆದದ್ದು ನೋಡ್ಲಿಲ್ಲ ಅವರು. ಎಷ್ಟು ಖುಷಿ ಆಗ್ತದೆ ಅಂದ್ರೆ ಇಮಿಡಿಯೇಟ್
ಆ ಪಾದಕ್ಕೆ ಬೀಳ್ತಾರಂತೆ, ನಾರಾಯಣ ಪಾದಕ್ಕೆ. ಆ ನಾರಾಯಣ ಪಾದದಲ್ಲಿ ತುಳಸಿ ಇರ್ತದೆ. ಆ ತುಳಸಿಯ ಗಂಧವನ್ನು ಅವರು ಸ್ಮೆಲ್ ಮಾಡುತ್ತಾ ಅವರು ಇಮಿಡಿಯೇಟ್ ಹೇಳುವಂಥದ್ದು ಫಸ್ಟಿಗೆ, ನಾವು ತಪ್ಪು ಮಾಡಿದೆವು. ಪ್ರಭುಪಾದ ಹೇಳ್ತಾರೆ, ಈ ನಾರಾಯಣ ಪಾದಕ್ಕೆ ಅಡ್ಡ ಬೀಳುವಾಗ ನಮಗೆ ಸೇವಾ ಭಾವ ಬರ್ತದಂತೆ, ಮತ್ತೆ ನಾವು ಮಾಡಿದ ತಪ್ಪೆಲ್ಲ ನಮ್ಗೆ ನೆನಪಾಗ್ತದೆ. ಇಲ್ಲಿ ಕುಮಾರರಿಗೆ ನಾವು ತಪ್ಪು ಮಾಡಿದೆವು. ಎಂತ ತಪ್ಪು ಮಾಡಿದೆವು? ನಾವು ಜಯ ವಿಜಯರಿಗೆ ಶಾಪ ಕೊಡಬಾರ್ದಿತ್ತು. ಅಂದ್ರೆ ನಮ್ಗೆ ಕ್ರೋಧ ಬರುವಾಗ ಫಸ್ಟಿಗೆ ನಮ್ಗೆ ಖುಷಿ ಆಗ್ತದೆ ಹೇಳುವಾಗ, ಮತ್ತೆ ನಮ್ಗೆ ಪಶ್ಚಾತ್ತಾಪ ಆಗ್ತದೆ. ಫಸ್ಟಿಗೆ ತಾಪ ಮತ್ತೆ ಪಶ್ಚಾತ್ತಾಪ. ಕ್ರೋಧ ಬರುವಾಗ ಅಂದ್ರೆ ಇಮಿಡಿಯೇಟ್ ನಾವು ಅವ್ರಿಗೆ ಬೈಬೇಕು. ಆದ್ರೆ ಸ್ವಲ್ಪ ನಂತರ 5 ನಿಮಿಷ ನಂತರ ನಾವು ಕೂಲಾಗಿ ನಾನಾಗಿ ಹೇಳ್ಬಾರ್ದಿತ್ತು, ಮತ್ತೆ ಪಶ್ಚಾತ್ತಾಪ ಆಗುದು. ಮತ್ತೆ ಫಸ್ಟಿಗೆ ತಾಪ. ಅದೇ ರೀತಿ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ನಾವು ಇವರಿಂದ ಕುಮಾರರಿಂದ ಕಲಿಬೇಕಾದ್ರೆ ಅಂತಂದ್ರೆ ಆ ಕೋಪವನ್ನು ನಿಗ್ರಹದಲ್ಲಿ ಇಡುವುದು ನಾವು ಕಲಿಬೇಕು. ಎಂತಂದ್ರೆ ಅವರಿಗೆ ಮತ್ತೆ ಪಶ್ಚಾತ್ತಾಪ ಆಯ್ತು. ಫಸ್ಟಿಗೆ ತಾಪ ಮತ್ತೆ ಪಶ್ಚಾತ್ತಾಪ. ಅಡ್ಡ ಬಿದ್ದು ಹೇಳ್ತಾರೆ, ನಾವು ಮಾಡಬಾರ್ದಿತ್ತು. ಯಾರಿಗೆ? ಅವರಿಗೆ ಶಾಪ ಕೊಡಬಾರ್ದಿತ್ತು. ಆದ ನಾರಾಯಣನಿಗೆ ಅಲ್ಲಿ ಗೊತ್ತಾಗ್ತದೆ, ನಾರಾಯಣ ನಗಾಡ್ತಾನೆ. ಅಂದ್ರೆ ನಾರಾಯಣದ ಎಲ್ಲ ಅವನ್ನೆಲ್ಲ ಪ್ಲಾನ್ ಇಲ್ಲದೆ ಅವನಿಗೆ ಅಂತಂದ್ರೆ ಅವ್ರು ಬರುವಾಗಲೇ ಬರ್ಬೋದಿತ್ತು ಹೊರಗೆ, ಅದೇ ಹಾಗೆ ಮಾಡಲಿಲ್ಲ. ಅವರಿಗೆ ಶಾಪ ಕೊಟ್ಟು ಮತ್ತೆ ಅವರು ಹೀಗೆ ಆಗುವಂಥದ್ದು, ಮತ್ತೆ ಅವನು ಲೀಲೆ ಆಗುವುದು, ಇದೆಲ್ಲ ಅವರ ಪ್ಲಾನ್. ಅದಕ್ಕೆ ಶುದ್ಧ ಭಕ್ತರು ನೋಡಿ ಯಾವಾಗಲೂ ಹೇಳುವಂಥದ್ದು, ಪ್ರಭುಪಾದ ಲಾಸ್ಟಿಗೆ ಅವರ ಬೆಡ್ಡಲ್ಲಿರುವಾಗ ಹೇಳಿದ್ರು, ಎಲ್ಲವೂ ನಡೆಯುವುದು ಕೃಷ್ಣನ ಇಚ್ಛೆಯಲ್ಲಿ. ಎವ್ರಿಥಿಂಗ್ ಇಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ. ಹಾಗಾಗಿ ಇದು ಭಕ್ತಿಯಲ್ಲಿ ನಾವು ಪ್ರೋಗ್ರೆಸ್ ಆದಾಗ ನಮಗೆ ಗೊತ್ತಾಗ್ತದೆ. ಎಸ್. ಮತ್ತೆ ಇಲ್ಲಿ ಪ್ರಭುಪಾದ ಇನ್ನೊಂದು ವಿಷಯ ಹೇಳ್ತಾರೆ, ಆ ತುಳಸಿದು ನೋಡಿ. ತುಳಸಿ ಆಕ್ಚುಲಿ ತುಂಬಾ ಈ ಪಾರಿಜಾತ ಆಗಲಿ ಬೇರೆ ಬೇರೆ ಹೂಗಳುಂಟು, ಗುಲಾಬಿ ಬೇರೆ ಬೇರೆ ಹೂಗಳುಂಟು. ಮತ್ತೆ ಎಲ್ಲ ಹೂಗಳು ಈ ಗೋಲೋಕದಲ್ಲಿ ಕೃಷ್ಣನಿಗೆ ಸೇವೆ ಮಾಡ್ತದೆ. ಯಾಕೆಂದ್ರೆ ಕೃಷ್ಣ ನೋಡಿ ಪ್ರಭುಪಾದ ಹೇಳ್ತಾರೆ, ಈ ಹೂವನ್ನು ನೋಡುವಾಗ ನಿಮ್ಗೆ ಗೊತ್ತಾಗಬೇಕು ಇದರ ಕ್ರಿಯೇಟರ್ ಎಷ್ಟು ಇಂಟೆಲಿಜೆಂಟ್ ಮತ್ತು ಅವ ಎಷ್ಟು ಚಂದ ಇರಬೇಕು. ಆ ಹೂವನ್ನು ಚಂದವಾದ ಇದನ್ನು ಕ್ರಿಯೇಟ್ ಮಾಡಿದಾನೆ, ಅವ ಚಂದ ಇರ್ಲಿಕ್ಕಿಲ್ವಾ? ಮತ್ತೆ ಯಾವುದು ಅವನ ಇದಕ್ಕೆ ಗ್ಲೋರಿಫಿಕೇಶನ್, ನಿನ್ನ ಇದಕ್ಕೆಲ್ಲ, ಇಂದ್ರ ಸುಖಕ್ಕೆಲ್ಲ ಪ್ರಭುಪಾದ ಹೇಳ್ತಾರೆ. ಮತ್ತೆ ಅಲ್ಲಿ ಎಲ್ಲ ಹೂಗಳು ಸೇವೆ ಮಾಡ್ತಾ ಉಂಟಂತೆ ಕೃಷ್ಣನಿಗೆ. ಅದರಲ್ಲಿ ಒಂದು ಪಾರಿಜಾತ ಆಗ್ಲಿ ಬೇರೆ ಬೇರೆ ಹೂಗಳೆಲ್ಲ ಹೈಲಿ ಅಂದ್ರೆ ಅದರ ಫ್ರಾಗ್ರೆನ್ಸ್ ಎಷ್ಟು ಪರಿಮಳ ಅಂದ್ರೆ ನಾವು ಅಲ್ಲಿ ಬೀಳ್ಬೋದು, ಅಷ್ಟು ಪರಿಮಳ. ಇಮಿಡಿಯೇಟ್ ತುಳಸಿ ಮಾರಣೆ ಬರ್ತಾಳೆ ಅಂದ್ರೆ, ತುಳಸಿ ಮಾರಣೆ ಬರುವಾಗ ಎಲ್ಲ ಹೂಗಳು ಅಲ್ಲಿ ತುಳಸಿ ಮಾರಣೆಗೆ ದಾರಿ ಕೊಡುವಂಥದ್ದು. ಪ್ರಭುಪಾದ ಎಲ್ಲಿ ಹೇಳ್ತಾರೆ, ನೋಡ್ಲಿಕ್ಕೆ ತುಳಸಿ ಮಾರಣೆ ಅಷ್ಟು ಚಂದ ಅಲ್ಲ, ಈ ಉಳಿದ ಹೂಗಳು ತುಂಬಾ ಚಂದ. ಆದ್ರೆ ಉಳಿದ ಹೂಗಳು ಯಾಕೆ ತುಳಸಿ ಮಾರಣಿಗೆ ಅಲ್ಲಿ ಸರೆಂಡರ್ ಆಗಿದ್ದಾರೆ? ಯಾಕೆ ಸರೆಂಡರ್ ಆಗಿದ್ದಾರೆ ಅಂದ್ರೆ, ತುಳಸಿ ಮಾರಾಣಿ ಮಾನಸ ದೇಹ ಗೇಹೋ ಜೋ ಕಿಚು ಮೋರ ಅಂದ್ರೆ ಅವಳ ತನ ಮನ ಎಲ್ಲವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾಳೆ, ಎಲ್ಲವನ್ನು. ಆದ ಕಾರಣ ಅವಳು ಗ್ರೇಟ್. ಉಳಿದ ಹೂಗಳಿಗಿಂತ ಅವಳು ಎಲ್ಲವನ್ನು ಸಮರ್ಪಣೆ ಮಾಡಿದ್ದಾಳೆ. ಅವಳು ನೋಡ್ಲಿಕ್ಕೆ ಚಂದ ಇಲ್ಲ, ಅದು ಕೂಡ ಎಲ್ಲವನ್ನು ಸಮರ್ಪಣೆ. ಹಾಗಾಗಿ ಎಲ್ಲರೂ ಅಲ್ಲಿ ಅವಳಿಗೆ ದಾರಿ ಕೊಡ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ನಾವು ಕೂಡ ಎಂತಂದ್ರೆ ಭಕ್ತಿಯಲ್ಲಿ ನಾವೇ ಹೋಗುವುದಲ್ಲ, ನಾವು ಇನ್ನೊಬ್ಬರಿಗೆ ದಾರಿ ಕೊಡ್ಬೇಕು. ಪ್ರಭುಪಾದ ಹೇಳ್ತಾರೆ, ಇದರಿಂದ ನಾವು ಎಂತ ಕಲಿಬೇಕಂದ್ರೆ, ನಮ್ಮಲ್ಲಿ ನಾವು ಒಳ್ಳೆ ಭಕ್ತಿ ಇರ್ಬೋದು, ಒಳ್ಳೆ ಸೇವೆ ಭಾವ ಇರೋದು, ಆದ್ರೆ ಇನ್ನೊಬ್ಬರಿಗೆ ನಾವು ಸೇವೆಯಲ್ಲಿ ಚಾನ್ಸ್ ಕೊಡ್ಬೇಕಂತ ಇಲ್ಲಿ ಹೇಳ್ತಾರೆ. ಓಕೆ, ಈಗ ಭಾವಾರ್ಥಕ್ಕೆ ಬರುವ. ಭಾವಾರ್ಥ ಬೈ ಇಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿ ಸ್ವಾಮಿ ಶ್ರೀ ಪ್ರಭುಪಾದ ಕಿ ಜೈ. ಭೌತಿಕ ಜಗತ್ತು ಒಂದು ನಿಶ್ಚಿತ ಕಾಲಾವಧಿಯಲ್ಲಿ ಸೃಷ್ಟಿ ಸ್ಥಿತಿ ಮತ್ತು ಪ್ರಳಯಕ್ಕೆ ಒಳಗಾಗುತ್ತದೆ. ಆದ್ದರಿಂದ ಸೃಷ್ಟಿಕರ್ತಾದ ಬ್ರಹ್ಮರು ಬೇರೆ ಬೇರೆ ಆದಂತೆ ಬೇರೆ ಹೆಸರುಗಳ ಸೃಷ್ಟಿಗಳು ಕಾಣಿಸಿಕೊಳ್ಳುತ್ತದೆ. ಮೇಲೆ ಉಲ್ಲೇಖಿತವಾಗಿರುವ ಕುಮಾರರು ಭೌತಿಕ ಜಗತ್ತಿನ ಕುಮಾರ ಎಂಬ ಹೆಸರಿನ ಸೃಷ್ಟಿಯ ಕಾಲದಲ್ಲಿ ಕಾಣಿಸಿಕೊಂಡರು. ಅಂದ್ರೆ ಭೌತಿಕ ಸೃಷ್ಟಿ ಫಸ್ಟ್ ಬ್ರಹ್ಮನಿಂದ ಉದ್ಭವವಾಗುವುದು ಈ 4 ಕುಮಾರರು. ಆದ್ರೆ ಕುಮಾರರು ಅಂತ ಅಂದ್ರೆ ಬ್ರಹ್ಮನಿಗೆ ಸಿಟ್ಟು ಬರ್ತದೆ, ಅವರು ನಾವು ಮದುವೆ ಆಗ ಬ್ರಹ್ಮಚಾರಿ ಇರ್ಬೇಕಂತ ಹೇಳ್ತಾರೆ. ಈಗ ಎಂತಂದ್ರೆ ಪೇರೆಂಟ್ಸಿಗೆ ಕೂಡ ಮಕ್ಕಳು ನಾವು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ನಿಮಗೆ ಸಿಟ್ಟು ಬರ್ತದೆ. ಇಲ್ಲ, ನೀವು ಮದುವೆ ಆಗ್ಬೇಕು, ನೀವು ಗೃಹಸ್ಥ ಆಗ್ಬೇಕು, ನೀವು ಸಂತಾನ ಮಾಡ್ಬೇಕು.
ಇದಕ್ಕೆ ಒಂದು ಸಣ್ಣ ಉದಾಹರಣೆ ನೋಡಿ. ಇದು ಬರುವಾಗ ನಾನು ಹೇಳಿದೆ, ಲಾಸ್ಟ್ ಯಾವಾಗ ಇವರು UPದು ಯೋಗಿ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಆದಲ್ಲ, ಆಗ ಒಬ್ರು ನನಗೆ, ಅವ್ರು ನಾಸ್ತಿಕರು ನನಗೆ ಸಿಕ್ಕುವಾಗ ಅವ್ರು ಹೇಳ್ದಂಥದ್ದು ಅಂತಂದ್ರೆ, ಇವರು ಭಾಷೆ ಇಲ್ಲ ಮೋದಿಗೆ. ನಾನು ಹೇಳಿದೆ ಎಂತ ಆಯ್ತು ಸರ್, ಫಸ್ಟ್ ಆಫ್ ಆಲ್ ನಾನು ಹೇಳಿದೆ ಪೊಲಿಟಿಕ್ಸ್ ಎಲ್ಲ ಬೇಡ. ಅದು ಕೂಡ ಅವರು ಮಾತಾಡಿದ್ರು. ಮತ್ತೆ ಸ್ವಲ್ಪ ಹಿರಿಯರು, ಮತ್ತೆ ನಾವು ಅಲ್ಲಿ ಇಮಿಡಿಯೇಟ್ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಅವರು ಯೋಗಿಗೆ ಎಲ್ಲ ಇದು ಚೀಫ್ ಮಿನಿಸ್ಟರ್ ಮಾಡಿದಾರಲ್ಲ, ಅವರು ಬ್ರಹ್ಮಚಾರಿಗೆ ಅನುಭವವಿಲ್ಲ, ಗೃಹಸ್ಥನಿಗೆ ಮಾಡಬೇಕು, ಅವನಿಗೆ ಅನುಭವ ಉಂಟು. ಎಷ್ಟು ಮೂರ್ಖರಂದ್ರೆ ನೋಡಿ, ಅನುಭವ ಬರೋದು ಈ ಮದುವೆ ಆಗಿ ಅನುಭವ ಬರುವುದಲ್ಲ. ಈಗ ಪ್ರಹ್ಲಾದ್ ಮಹಾರಾಜ್ 5 ವರ್ಷದ ಬಾಲಕ, ಗೃಹಸ್ಥನಿಗೆ ಎಷ್ಟು ಅನುಭವ ಉಂಟು ಅದರ 1 ಕೋಟಿ ಜಾಸ್ತಿ ಪಟ್ಟು ಅವನಿಗೆ ಅನುಭವ ಉಂಟು. ಹೇಗೆ ಅದು ಸಾಕ್ಷಾತ್ಕಾರದಲ್ಲಿ ಅನುಭವ ಬರೋದು. ಅಂದ್ರೆ ಅವ್ರು ಎಣಿಸುದು ಅಂತಂದ್ರೆ, ಮದುವೆ ಆಗಿ ಸೆಕ್ಸ್ ಮಾಡಿದ ಮಾತು ಅನುಭವ ಬರೋದು. ಟೋಟಲಿ ಡಲ್ ಅಟೆಡ್ಸ್. ಪ್ರಭುಪಾದ ಕೇಳ್ತಾರೆ, ಡಲ್ ಅಟೆಡ್ಸ್, ಬುದ್ಧಿಹೀನರು. ಜನರದು ಒಂದು ನೋಡ್ಬೇಕೆ ನೋಡಿ. ಆದ್ರೆ ನಾವು ಈ ಪೊಲಿಟಿಕ್ಸ್ ಅನ್ನು ಇದು ಗ್ಲೋರಿಫೈ ಮಾಡೋದಲ್ಲ, ಆದ್ರೂ ಕೂಡ ಅವ್ರು ಹೇಳಿದಾಗ ಇದು ಅವ್ರು ರಿಲೇಟೆಡ್. ಬ್ರಹ್ಮಚರ್ಯಕ್ಕೆ ಅವ್ರು ಹೇಳಿದ್ರು ಎಂತಂದ್ರೆ, ಅವರಿಗೆ ಅನುಭವವಿಲ್ಲ. ಹಾಗಾಗಿ ಅನುಭವ ಇದರಲ್ಲಿ ಬರುವುದಲ್ಲ. ಅನುಭವ ನಾವು ಮದುವೆ ಆದಗಳ ಅನುಭವ ಬರುವುದಲ್ಲ, ಅನುಭವ ಬರೋದು ಸಾಕ್ಷಾತ್ಕಾರದಿಂದ. ದಯವಿಟ್ಟು ತಿಳ್ಕೊಳ್ಳಿ. ಹಾಗಾಗಿ ಇವರು ಬ್ರಹ್ಮಚಾರ್ಯರು ಇಲ್ಲಿ ರಿಲೇಟ್ ಆಗ ನಾನು ಹೇಳಿದ್ದು, ಭೌತಿಕ ಜಗತ್ತಿನ ಕೌಮಾರ ಎಂಬ ಹೆಸರಿನ ಸೃಷ್ಟಿಯ ಕಾಲದಿಂದ ಕಾಣಿಸಿಕೊಂಡು ಬ್ರಹ್ಮಜ್ಞಾನದ ಅರಿವಿಗಾಗಿ ಈ ಕುಮಾರರು ಕಠಿಣವಾದ ಬ್ರಹ್ಮಚರ್ಯ ವ್ರತವನ್ನು ಆಚರಿಸುತ್ತಾ ತಪಸ್ಸಿನಲ್ಲಿ ತೊಡಗಿದರು. ಕಠಿಣ ಬ್ರಹ್ಮಚರ್ಯ ವ್ರತ ನಮಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಆ ಬ್ರಹ್ಮಚರ್ಯ. ಈ ಕುಮಾರರು ಶಕ್ತಾವೇಶಿದ ಅವತಾರ. ನೋಡಿ, ಅವರು ಶಕ್ತಾವೇಶಿದ ಅವತಾರ. ನಿಮಗೆ ನಾನು ನಿನ್ನೆ ಹೇಳಿದ ಹಾಗೆ ಲೀಲಾವತಾರ, ಗುಣಾವತಾರ, ಮತ್ತೆ ಪುರುಷಾವತಾರ, ಮತ್ತೆ ಈ ಯುಗಾವತಾರ, ಮನ್ವಂತರ ಅವತಾರ, ಶಕ್ತಾವೇಶಿದ ಅವತಾರ. ಶಕ್ತಾವೇಶಿದ ಅವತಾರದಲ್ಲಿ ಕುಮಾರರು ಬರ್ತಾರೆ. ತಪಶ್ಚರ್ಯೆಯ ಮೊದಲು ಅವರೆಲ್ಲ ಬ್ರಾಹ್ಮಣರಾಗಿ ಅರ್ಹತೆ ಗಳಿಸಿದರು. ನೋಡಿ, ಫಸ್ಟಿಗೆ ಅವರು ಬ್ರಾಹ್ಮಣರಾಗಿದ್ರು. ಈ ಬ್ರಾಹ್ಮಣತ್ವ ಪಡೆದ ಮೇಲೆ ಒಬ್ಬ ವ್ಯಕ್ತಿ ಬ್ರಹ್ಮಜ್ಞಾನವನ್ನು ಪಡೆಯುವ ಸಾಧ್ಯ ಎಂಬುದು ಕುಮಾರರ ಕಥೆಯಿಂದ ಸೂಚಿತ ಅಂಶವಾಗಿದೆ. ಮತ್ತೆ ಬ್ರಾಹ್ಮಣ ಜನ್ಮದಿಂದ ಅಲ್ಲ, ಹುಟ್ಟಿನಿಂದ ಅಲ್ಲ. ಎಸ್, ನಾವು ಮುಕ್ತಾಯ ಮಾಡುವ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪದ್ಮನಾಭ ಪಾವನೇಭ್ಯೋ ವೈಷ್ಣವೇನೋ ನಮಃ. ಅನಂತ ಕೋಟಿ ವೈಷ್ಣವಂದಿಗೆ ಜೈ. ನಾಮಚರ್ಚೆ ಹರಿದಾಸ ಜೈ. ಹರೇ ಕೃಷ್ಣ.